ನಮಸ್ಕಾರ ಉದಯ್ ಶೆಟ್ರಿಗೆ. ನಮಸ್ಕಾರ ಗಣೇಶನ್ನ, ಬನ್ನಿ. ಹ್ಯಾಪಿ ದೀಪಾವಳಿ. ಧನ್ಯವಾದಗಳು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ, ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತು ನಾವು ಜಯ ಕರ್ನಾಟಕ ಜನಪರ ವೇದಿಕೆ ಉಪಾಧ್ಯಕ್ಷರಾದ ನಮ್ಮ ಉದಯ್ ಶೆಟ್ಟಿ ಇದ್ದಾರೆ. ತಮ್ಗೆಲ್ರಿಗೂ ಅವರು ಈ ದೀಪಾವಳಿದು ವಿಶೇಷ ಹೇಳ್ತಾರೆ, ಹಾಗೆ ವಿಶೇಷ ಕೊಡ್ತಾರೆ. ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲ ಫ್ರೆಂಡ್ಸ್ಗಳಿಗಾಗಲಿ ಅಥವಾ ತಾಯಿ ತಂದೆಯವ್ರಿಗಾಗಲಿ, ಅಕ್ಕ ತಂಗಿಯರಿಗೆ, ಎಲ್ರಿಗೂ ಸಮಸ್ತ ಕರ್ನಾಟಕ ನಾಡಿಗೇನೆ ನಮ್ಮ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬ ಶುಭವನ್ನು ತರಲಿ ನಿಮಗೆ. ಹಾಗೆ ದೀಪ ಬೆಳಗದಂತೆ ಬೆಳಕು ಇಡೀ ವಿಶ್ವದೆಲ್ಲ ಪರಿಸರಿಸಿದಂತೆ ನಿಮ್ಮೆಲ್ಲರ ಕರ್ನಾಟಕದ ಹೆಸರು ಹಾಗೂ ಕರ್ನಾಟಕ ಜನತೆಯ ಹೆಸರು ಎಲ್ಲ ವಿಶ್ವದೆಲ್ಲೆಡೆ ಪಸರಿಸಲಿ, ಹಾಗೂ ಎಲ್ರಿಗೂ ಒಳ್ಳೆಯದಾಗಲಿ. ಬೆಳಕು ನಿಮ್ಮ ಜೀವನದಲ್ಲಿ ಬೆಳಕನ್ನು ಕೊಡಲಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಹಾರೈಸ್ತಿದ್ದೇನೆ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಹಾಗೆ ದೀಪಾವಳಿ ಹಬ್ಬದ ಪೂಜೆಗಳನ್ನು ನೆರವೇರಿಸಿದ್ದೇವೆ. ಹಾಗೆ ನಮ್ಮ ಮನೆಯಲ್ಲೂ ನಮ್ಮ ಕುಟುಂಬ ಸಮೇತ ಎಲ್ಲ ಪೂಜೆಗಳನ್ನೆಲ್ಲ ನಾವು ನೆರವೇರಿಸಿದ್ದೇವೆ. ಹಾಗೆ ಇನ್ನು ಮುಂದೆ ಮರೆಯದ ಮುಖ್ಯ ವಿಷಯ ಅಂತಂದರೆ, ಈ ಹಬ್ಬ ಕಳೆದ ಕೂಡಲೇ ನಮ್ಮ ಕರ್ನಾಟಕದ ಏನಂದರೆ ನಮ್ಮ ರಾಜ್ಯೋತ್ಸವ ಬರ್ತಾ ಇದೆ. ರಾಜ್ಯೋತ್ಸವವನ್ನು ನಾವು ಹೇಗೆ ದೀಪಾವಳಿ ಹಬ್ಬ ಆಚರಿಸ್ತೀರಾ ಹಾಗೆಯೇ ಕರ್ನಾಟಕದ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರೂ ಮನೆಯಲ್ಲಿ ಖುಷಿಯಾಗಿ ಎಲ್ಲರ ಜೊತೆ ಕುಟುಂಬ ಜೊತೆ ಕೂಡಿ ಎಲ್ಲರೂ ಸಡಗರದಿಂದ ಸಂಭ್ರಮಿಸಬೇಕು, ಆಚರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ.